ಸೋಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ಮುಖ್ಯಾಂಶಗಳು. ದಲಿತರ ಮಿತ್ತು ನಡಪುನ ದೌರ್ಜನ್ಯಗೂ ವಿರೋಧ ತೋಜಾದು ವಿಟ್ಲ ನಾಡ ಕಚೇರಿ ಎದುರು ಜಿಲ್ಲಾ ದಲಿತ ಸೇವಾ ಸಮಿತಿಯ ಪ್ರತಿಭಟನೆ. ಎಂಟ್ಲ ಜವನೇರನ್ನು ಜೈಲು ಕಡಪುಡ್ನ ಹಿಂದೂ ಸಂಘಟನೆಲು ಎಂಗ್ಲೆ ಬೊಡ್ಚಿ ಸೇಸಪ್ಪ ಬೆದ್ರಕಾಡು. ಬಿಕರ್ಣ ಕಟ್ಟಿಡು ಸ್ಕೂಟರ್ ಎಡ್ತದ ಪೆಟ್ಟೈನ ಧೀರಜ್ನ ಮೆದುಳು ಕಾರ್ಯ ಉಂತಾಯಿ ನಡೆದವರ ಅಂಗಾಂಗ ದಾನ ಮಲ್ಪರೆ ಇಲ್ಲದಕ್ಕಿನ ನಿರ್ಧಾರ. ಒಡಿಪು ಕಲಾರಂಗದ ಉತ್ತರ ರಾಮಾಯಣ ತಾಳಮದ್ದಲಿ ಸಪ್ತಾಹ ಮುಗಿತಲ. ಕೆಎಲ್ ಕುಂಡಂತಾಯ ಬುಕ್ಕ ಕರೆದು ಪೋಯಿನ ಎಸ್ಎಂ ಹೆಗಡೆ ಮುಡಾರ್ಯನ ಕುಟುಂಬವು ಸಾಧಕೀರ್ನ ನೆಂಪುದ ಕಲಾರಂಗ ಪ್ರಶಸ್ತಿದ ಮರ್ಯಾದೆ. ಕುಡ್ಲದ ದಂಬೇರ್ ಫ್ರೆಂಚ್ ಶೇಡಿ ಗುರಿತ ನಿಲೆಟ್ ಅಶೋಕನಗರ ಶಾಲೆಡು 22ನೇ ವರ್ಷದ ಬೂಕುಪಟುನ ಲೇಸಿ ನಮ್ಮ ಬರವುದ ಅಡಿಪಾಯ ಗಟ್ಟಿ ಇಜ್ಜಂದ ಇತ್ತಿಂಡ ಏತು ಬರವು ಕಲ್ತಂಡಲ ಪ್ರಯೋಜನ ಇಜ್ಜಿ ಡಾಕ್ಟರ್ ಬಿಜಿ ಸುವರ್ಣ. ವಾರ್ತೆ ವಿವರ. ಎಂಕ್ನ ಜವನೇರನ್ನು ಜೈಲು ಕಡಪುಡ್ನ ಹಿಂದೂ ಸಂಘಟನೆಲು ಎಂಕ್ಲೆಗೆ ಬೊಡ್ಚಿಂದು ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿದ ತಾಪ ಗುರ್ಕಾರ್ಯರು ಸೇಸಪ್ಪ ಬೆದ್ರಕಾಡು ಪಂಕ್ತಿಯರು. ದಲಿತರ ಮಿತ್ತು ನಡಪುನ ದೌರ್ಜನ್ಯಗೂ ವಿರೋಧ ತೋಜಾದು ವಿಟ್ಲ ನಾಡ ಕಚೇರಿ ಎದುರು ನಡಪಾಯಿನ ಪ್ರತಿಭಟನೆ ಆರು ಪಾತೇರಿಯರು. ಬಂಟ್ವಾಳ ತಾಲೂಕು ಕನ್ಯನ ಗ್ರಾಮದ ಕಣಿಯೂರು ಪನ್ಪನವಲು ಪುಣ್ಯಮೂರ್ತಿ ಸಯ್ಯರ ಕಾರಣಾಯಿನ ಆರೋಪಿ ಮಿತ್ತು ಕಠಿಣ ಕ್ರಮ ದೆತ್ತುನೋಡು ಒಂದು ಒತ್ತಾಯ ಮಲ್ತದು. ಬೊಕ್ಕ ರಾಜ್ಯಡು ದಲಿತರ ಮಿತ್ತು ನಡಪುನ ದೌರ್ಜನ್ಯಗೂ ವಿರೋಧ ತೋಜಾದು ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ವಿಟ್ಲ ನಾಡ ಕಚೇರಿ ಎದುರು ಪ್ರತಿಭಟನೆದ ಸಭೆ ನಡಪಾಂಡು. ಸಮಿತಿದ ತಾಪ ಗುರ್ಕಾರ್ಯರು ಬಿಕೆ ಸೇಸಪ್ಪ ಬೆದ್ರಕಾಡು ಪಾತಿರ್ದು ಸಮಾಜಡು ಅನ್ಯಾಯ ಐನಕ್ಲಿನ ಸ್ವರಾದ ದಲಿತ ಸಂಘಟನೆ ಕೆಲಸ ಮಲ್ತದುಂಡು. ಎಂಗ್ಲು ಒವೇ ಧರ್ಮ ಜಾತಿ ಪಕ್ಷುಲೆಗೆ ಸೀಮಿತವಾದ ಕೆಲಸ ಮಲ್ತದುಜ. ಶೋಷಣೆ ಆಯ್ನ ವರ್ಗದ ಪರವಾದ ಕೆಲಸ ಮಲ್ತೊಂದುಲ್ಲ. ಎಂಕ್ಲಿನ ನನೊಂಜಿ ಧರ್ಮಗೆ ಎದುರಾದ ದೇರ್ತ ಕಟ್ಟದು ಎಂಕ್ಲಿನ ಜವನೇರನ್ನು ಜೈಲು ಕಡಪುಡ್ನ ಹಿಂದೂ ಸಂಘಟನೆಲು ಎಂಕ್ಲೆಗೆ ಬುಡ್ಚಿ ಎಂಕ್ಲೆಗೆ ಬರವು ಕೊರ್ಲಿ ನ್ಯಾಯ ಒದಗವನ ಕೆಲಸ ಮಲ್ಪುಲೆ ನಿಕ್ಲೆಗೆ ಎಂಕ್ಲು ಖಂಡಿತ ಬಿರಿಸಾಯ ಕೊರ್ಪ ಅಂದ್ ಕಂಡಿರು. ವಿಶ್ವ ಹಿಂದೂ ಪರಿಷತ್ ನಾಯಕೆ ಶರಣ್ ಪಂಪಲ್ ಆತ್ಮಿಕ ತೀರ್ನ ವಿಚಾರಡು ದಲಿತ ಸೇವೆ ಸಮಿತಿದ ಮಿತ್ತು ಕಳು ಆರೋಪ ಮಲ್ತನಿಗೆ ವಿರೋಧ ಮಲ್ಪುವ ಪೊರಂಬಾಟ ಮಲ್ತದು ಪೊಣ್ಣು ತೀರ್ನ ಕೂಡ್ಲೆ ಆರೋಪಿ ಮಿತ್ತು ಕ್ರಮದ ತುನಿಯರೆ ಒತ್ತಾಯ ಮಲ್ತದ. ಪೊಣ್ಣು ತೀರ್ನ ವಿಚಾರಡು ದಲಿತ ಸಂಘಟನೆನ ಮನಿಮಂಬು ಇಜ್ಜಿಂದು ಶರಣ್ ಪಂಪಲ್ ದೂರ್ನಿಟ್ಟ ಅರ್ಥ ಇಜ್ಜಿಂದು ಸೇಸಪ್ಪ ಬೆದ್ರಕಾಡು ಪಂಡೇರು. ವಿಟ್ಲ ಜೈನ ಬಸದಿ ಕೈತಲರ್ದು ಮೆರವಣಿಗೆ ಪಿದಾಡ್ದು ನಾಡ ಕಚೇರಿಡು ಒತ್ತು ತಹಶೀಲ್ದಾರ್ ವಿಜಯ ವಿಕ್ರಮೇರಡ ಸರ್ಕಾರಗೂ ಭಿನ್ನೈತೊನ್ನ ಓಲೆ ಕೂರುಂಡು. ಮುಸ್ಲಿಂ ಸಮುದಾಯದವರು ನಮಗೆ ಬೇಕು, ಯಾವ ಮುಸ್ಲಿಮರು ಬೇಕು ನಮಗೆ? ನಮ್ಮನ್ನು ಹಿಂದೂ ಧರ್ಮದ ವಿರುದ್ಧ ಎತ್ತಿ ಕಟ್ಟಿ ನಮ್ಮ ವಿರುದ್ಧ ಜೈಲಿಗೆ ಹೋಗುವಂತ ಕೆಲಸವನ್ನು ಮಾಡುವಂತಹ ಮುಸ್ಲಿಂ ಸಂಘಟನೆಗಳು ನಮಗೆ ಬೇಡ. ಅಂತ ಮುಸಲ್ಮಾನರು ಬೇಡ, ನಮಗೆ ಹಿಂದೂಗಳು ಬೇಕು. ಬಸವಣ್ಣನ ತರದ ಹಿಂದೂಗಳು ಬೇಕು, ನಮಗೆ ಮುಸಲ್ಮಾನರು ಬೇಕು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರಂತ ಮುಸಲ್ಮಾನರು ಬೇಕು. ನಮ್ಮನ್ನು ಇವತ್ತು ಬಳಸಿಕೊಂಡು ನಮ್ಮಲ್ಲಿ ನೀವು ಮಾತಾಡಿಸಿ ನಮ್ಮನ್ನು ಜೈಲಿಗೆ ತಳ್ಳುವಂತ ಕೆಲಸವನ್ನು ಮಾಡುವುದಕ್ಕೆ ನಮ್ಮ ವಿರೋಧವಿದೆ. ಬಹುಶಃ ಈ ಒಂದು ಪ್ರತಿಭಟನೆ ಉದ್ದೇಶ ಏನಂತ ಹೇಳಿದ್ರೆ ಆರೋಪಿ ಸಾಹುಲ್ ಹಮೀದ್ನಿಗೆ ಗಲ್ಲು ಶಿಕ್ಷೆಯನ್ನು ಕೊಡಬೇಕು. ಮತ್ತೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದಲಿತರ ಮೇಲೆ ನಾನಾ ರೀತಿಯ ದೌರ್ಜನ್ಯಗಳು ನಡೀತಾ ಇದೆ. ಇದಕ್ಕೆ ಸರ್ಕಾರ ಕಡಿವಾಣ ಹಾಕಬೇಕು. ಅದರೊಟ್ಟಿಗೆ ಆ ಒಂದು ಆತ್ಮಿಕಲ ಬಡ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ಒದಗಿಸುವಂತ ಕೆಲಸವನ್ನು ಸರ್ಕಾರ ಮಾಡಬೇಕು, ಸರ್ಕಾರ ಮಾಡಲೇಬೇಕು. ಮಣೇಲ್ ಪಳ್ಳಿ ಓದಂಟು ವಿಚಾರಡು ವಿಶ್ವ ಹಿಂದೂ ಪರಿಷತ್ ಅರ್ಜಿನ ದೆತ್ತು ಪಾಡ್ಯರ ಪಳ್ಳಿದ ಆಡಳಿತ ಸಮಿತಿ ಕೋರ್ಟ್ಗೂ ಅರ್ಜಿ ಪಾಡ್ದಿತ್ತದು. ಕೋರ್ಟ್ ಅವಿನ ಅಂಗಾರೆ ವಿಚಾರಣೆಗೆ ತಂದಡು. ಮಣೇಲ್ ಪಳ್ಳಿ ಓದಂಟು ವಿಚಾರಡು ವಿಶ್ವ ಹಿಂದೂ ಪರಿಷತ್ ಅರ್ಜಿ ದೆತ್ತದಕ್ಕೆರೆ ಪಳ್ಳಿದ ಆಡಳಿತ ಸಮಿತಿ ಕೋರ್ಟ್ಗೂ ಅರ್ಜಿ ಪಾಡ್ದಿತ್ತದು. ಅವು ಅವೇನು ಅಂಗಾರೆ ವಿಚಾರಣೆಗೆ ತಂದಿರು. ಮಣೇಲ್ಡು ಪಳ್ಳಿ ಇತ್ತನ ಜಾಗೆಡು ಸಜ್ಜಿ ಮಲ್ತು ಕಟ್ಟಿರೆ ಪರ ಕಟ್ಟುವಣ ಜರಿಪುನಗ ದೇವಸ್ಥಾನ ರೀತಿದ ಕಟ್ಟುವಣ ಒಂಜಿ ಉಲಾಯ್ ಮೇಟು ತೋಜಿದ ಬತ್ತಿನದವರ ವಿಎಚ್ಪಿ ಕೋರ್ಟ್ಗೂ ಪೂದಿತ್ತಂಡು. ಅಕ್ಲ ಕೋರ್ನ ಅರ್ಜಿನ ದೆತ್ತು ಪಾಡ್ಯರೆ ಪಳ್ಳಿದ ಆಡಳಿತ ಮಂಡಳಿ ಕುಡ್ಲದ ಕೋರ್ಟ್ಗೂ ಅರ್ಜಿ ಪಾಡ್ದನು. ವಕ್ಫ್ ಬೋರ್ಡ್ ಕಾಯ್ದೆ ಬುಕ್ಕ 1991 ಪೂಜಾ ಸ್ಥಳ ಕಾಯ್ದೆರಿಟ್ಟು ದೆತ್ತು ಪಡೆಯರ ತಾಂತ್ರಿಕ ಕಾರಣ ಕೊಡ್ದು ಕೇಂದ್ರ ಅರ್ಜಿ ಕೊಡ್ದಿತ್ತದು. ಅವೇನು ಕೋರ್ಟ್ ವಿಚಾರಣೆ ಮಲ್ಪುಡು. ಈ ಕೇಸಿಡು ವಿಶ್ವ ಹಿಂದೂ ಪರಿಷತ್ ದುಂಬಾಳ್ತಿಡು ಕೆಲವು ದಿನ ದುಂಬು ತಾಂಬೂಲ ಪ್ರಶ್ನೆ ನಡೆದಿತ್ತು. ಐದು ಬುಕ್ಕ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ದುಂಬಾಳ್ತಿಡು ಸಂಧಾನ ಸಭೆ ನಡಪಾದಿತ್ತೇರು. ಕುಡದ ಬಿಕರ್ಣ ಕಟ್ಟಿಡು ಸ್ಕೂಟರ್ ಮಾರ್ಗದ ಡಿವೈಡರ್ಗೆ ಎಡ್ತದು ಜೋರದ ಪೆಟ್ಟೈನ ಇರುವೆರಡು ಧೀರಜ್ ಪನ್ಪನಾರಿನ ಮೆದುಳು ಕಾರ್ಯ ಉಂತಾಯಿ ನಡೆದವರ ಅರಣ ಕೆಲವು ಅಂಗಾಂಗೊಲಿನ ದಾನ ಮಲ್ಪೆರಾರಿನ ಇಲ್ಲದಕ್ಕಲು ನಿಘಂಟು ಮಲ್ತದಿರು. ಕುಡ್ಲದ ಬಿಕರ್ಣ ಕಟ್ಟಿಡು ಸ್ಕೂಟರ್ ಒಂಜಿ ಮಾರ್ಗದ ಡಿವೈಡರ್ಗೆ ಎಡ್ತನ ಕೇಸಿಡು ಜೋರುದ ಪೆಟ್ಟಾತನ ಇರುವೆರಡು ಒರಿಯನ ಮೆದುಳು ಕಾರ್ಯ ಮಲ್ಪನ ಉಂಟಾದಂಡು. ತರೆತ ಮೆದುಳು ಕಾರ್ಯೊಳಿಜಾಂದಿನ ಜವನೆ 21 ವರ್ಷ ಪ್ರಾಯದ ಧೀರಜ್ ಎಂದು ಗುರುತು ಮಲ್ತದಂಡು. ಮೇ 29 ಪುಲ್ಯಕಾಂಡೆ 2015 ಬಿಕರ್ನಕಟ್ಟೆ ಪೇಂಟಿಡೆ ರಬ್ಬಸುಡು ಸ್ಕೂಟರ್ ಕೊನೋನಗ ಸ್ಕೂಟರ್ ಡಿವೈಡರ್ಗೆ ಎಡ್ತದು ಒರಿ ಮಾರ್ಗವು ಬುಡ್ದೇರು. ನನೂರಿ ಡಿವೈಡರ್ ಮಿತ್ತು ಬುಡ್ದೇರು. ಇರುವೆರಿಗಳ ಜೋರದ ಪೆಟ್ಟಾದಿತ್ತಂಡು. ಅವೇ ಪೊರ್ತುಡು ಆ ಮಾರ್ಗೋಡಿ ಪೋಂದಿತ್ತಿನ ಪ್ರವೀಣ್ ಕುಮಾರ್ ಪಂಪನಾರ್ ಅಕ್ಲಿನ ಆಸ್ಪತ್ರೆಗೆ ಸೇರ್ಸಾದೇರು.
ಅವಿಟ್ಟು ಧೀರಜ್ ಪನ್ಪನ ಜವನನ ಮೆದುಳು ಕಾರ್ಯಮಲ್ಪನ ಉಂತಾಯಿ ನೀಡಿದವರ ಹೃದಯ ಕವಟ ಕಿಡ್ನಿ ಪಿತ್ತಕೋಶ ಇಂಚಿತ್ತಿ ಭಾಗೋಲಿನ ಮಾತ ದಾನ ಮಲ್ಪೆರೆ ಕುಟುಂಬದ ನಿರ್ಧಾರ ಮಲ್ಪೇರು ಕುಡ್ಲದ ಖಾಸಗಿ ಆಸ್ಪತ್ರೆಡು ಅಂಗಾಂಗ ದಾನಗೂ ವ್ಯವಸ್ಥೆ ನಡೆತಂಡು ಜೋರುದ ಪೆಟ್ಟಾಯಿನ ಅನುರಿ ಗಣೇಶ್ ಪನ್ಪನರ ಆಸ್ಪತ್ರೆಡು ಐಸಿಯುಡು ಲೇರು ಒಡಿಪುದ ಯಕ್ಷಗಾನ ಕಲಾರಂಗ ನಡಪಾಯಿನ ಉತ್ತರ ರಾಮಾಯಣ ತಾಳಮದ್ದಲಿ ಸಪ್ತಾಹ ಐತಾರ ಕೆರಿಯಾಂಡು ಒಡಿಪು ಶ್ರೀಕೃಷ್ಣ ಮಠದ ಪರ್ಯಾಯ ಕೃಷ್ಣಾಪುರ ಮಠಾಧೀಶರು ಇತ್ತದು ಸಾಧಕರನ್ನ ನೆಂಪುದ ಕಲಾರಂಗ ಪ್ರಶಸ್ತಿಯನ್ನು ಇತ್ತದ ಸಾಧಕರಿಗೆ ಕೊರದು ಮರ್ಯಾದೆ ಮಲ್ತೇರು ಉಡುಪಿದ ಯಕ್ಷಗಾನ ಕಲಾರಂಗದ ನಿಲೆಟು ಉಡಿಪು ಪರ್ಯಾಯ ಕೃಷ್ಣಾಪುರ ಮಠ ಕನ್ನಡ ಬುಕ್ಕ ಸಂಸ್ಕೃತಿ ಇಲಾಖೆದ ಜೊತೆ ಸೇರಿಗಡೆ ಶ್ರೀಕೃಷ್ಣ ಮಠದ ಅಂಗನುಡು ನಡಪಾಯಿನ ಉತ್ತರ ರಾಮಾಯಣ ತಾಳಮದ್ದಲಿ ಸಪ್ತಾಹ ಐತಾರ ಕಿರಿಯಾಂಡು ಮುಗಿತಲ ಲೇಸರು ಯಕ್ಷಗಾನ ಕಲಾರಂಗದ ಗುರುಕಾರ್ಯರು ಎಂ ಗಂಗಾಧರ ರಾವ್ ಎದುಕೊಂಡಿರು ಪರ್ಯಾಯ ಮಠಾಧೀಶರು ಶ್ರೀ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿ ವಿದ್ವಾಂಸರು ಕೆಎಲ್ ಕುಂಡಂತಾಯರಿಗೆ ಪೆರ್ಲ ಕೃಷ್ಣ ಭಟ್ ನೆಂಪುದ ಯಕ್ಷಗಾನ ಕಲಾರಂಗ ಪ್ರಶಸ್ತಿ ಕೊರದು ಮರ್ಯಾದೆ ಮಲ್ತೇರು ಅಂಚನೆ ಎಸ್ಎಂ ಹೆಗಡೆ ಮೂಡಾರಿಗೆ ಮರಣೋತ್ತರ ಕೊರ್ನ ಮಟ್ಟಿ ಮುರಳೀಧರ ರಾವ್ ನೆಂಪುದ ಯಕ್ಷಗಾನ ಕಲಾರಂಗ ಪ್ರಶಸ್ತಿನ ಮೂಡಾರೇರ್ನ ಮಗಳು ವಿಮಲ ಹೆಗಡೆದೆ ತಂಡೇರು ಸಂಸ್ಥೆದ ವರ್ಷದ ಸಂಚಿ ಕಲಾರಂಗ 2021-22 ಕರ್ನಾಟಕ ಬ್ಯಾಂಕ್ದ ಜನರಲ್ ಮ್ಯಾನೇಜರ್ ರಾಜ್ಕುಮಾರ್ PH ಬಿಡುಗಡೆ ಮಲ್ತೇರು ಶ್ರೀ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕುರಿಯರು ಯಕ್ಷಗಾನ ಕಲೆ ಬೆಳಿಬೇಕಾದರೆ ಯಕ್ಷಗಾನ ಕಲೆಯ ತಜ್ಞರನ್ನು ಗುರುತಿಸುವ ಕೆಲಸ ಆಗಬೇಕು. ಅವರಿಗೆ ಬೇಕಾದಂತಹ ನಾವು ಯಾವುದು ಗೌರವ ಸನ್ಮಾನ ನೀಡಬೇಕು. ಹಾಗಿದ್ದರೆ ಆ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡತಕ್ಕಂತಹ ಒಂದು ಹುಮ್ಮನಸ್ಸು ಎಲ್ಲರಿಗೆ ಬೆಳೀತಾರೆ. ನಾನು ಒಂದು ಸಾಧಿಸಬೇಕು, ನನ್ನನ್ನು ಗುರುತಿಸಬೇಕು ಅಂತ ಹೇಳ್ತಕ್ಕಂಥ ಹಂಬಲ ಅನೇಕರಿಗೆ ಬರುವ ಸಾಧ್ಯತೆ ಇದೆ. ಆದ ಕಾರಣ ಈ ಒಂದು ಸಂಸ್ಥೆ ಯಕ್ಷಗಾನದ ಬೆಳವಣಿಗೆ ಬೆಳೆಸಿದ ದೃಷ್ಟಿಯಿಂದ ಯಕ್ಷಗಾನದ ಹಿರಿಯ ಕಲಾವಿದರನ್ನು ಗುರುತಿಸಿ ಎಂಥದ್ದು ಸನ್ಮಾನ ಮಾಡುತ್ತಿರುವುದು ನಮಗೆಲ್ಲರಿಗೂ ಕೂಡ ಬಹಳ ಒಂದು ಸಂತೋಷದ ಸಂಗತಿ. ಯಕ್ಷಗಾನದ ಬಗ್ಗೆ ಬಹಳಷ್ಟು ಕೆಲಸಗಳನ್ನು ಅನೇಕ ಪ್ರಾಯೋಜಕರನ್ನು ಹುಡುಕಿಕೊಂಡು ಈ ಒಂದು ಸಂಸ್ಥೆ ಹಾಕಿಕೊಂಡು ಬಂದಿರುವುದು ನಮಗೆಲ್ಲರಿಗೂ ಸಂತೋಷದ ಸಂಗತಿ. ಯಕ್ಷಗಾನ ಕಲೆಗೆ ನಿರಂತರವಾದಂತಹ ಪ್ರೋತ್ಸಾಹ. ಕೆಎಲ್ ಕುಂಡಂತಾಯರ್ ಪಾತಿರ್ದು ತಾನು ತಾಳಮದ್ದಲಿಡ ಅರ್ಥಪನೋಡೊಂದು ಕಲಾರಂಗದ ಕೆಲವು ಸದಸ್ಯರು ಒತ್ತಾಯ ಮಲ್ತೊಂದಿತ್ತೇರು ಏನನ್ನ ಅರ್ಥಪನನ್ನಂಚ ಮಲ್ತನೆ ಕಿನ್ನಿಗೋಡು ಯಕ್ಷಲಹರಿ ದಕ್ಲು ತಾನು ಯಕ್ಷಲಹರಿ ಕಟೀಲು ಬುಕ್ ಕಲಾರಂಗೋಡು ಅರ್ಥಪನೊಂದಿತ್ತೆ ತಾನು ತಾಳಮದ್ದಲಿದ ಅವಲೋಕನ ಮಲ್ಪೊಡೊಂದು ಯಕ್ಷಲಹರಿ ದಕ್ಲು ಕೇಂಡೋಡು ನೀಡಿದ ಬೊಕ್ಕ ಅವೇ ಅಭ್ಯಾಸ ಆದುಕೊಂಡು ತಾಳಮದ್ದಲಿದ ಮಾತ ಅರ್ಥ ಕೇಣಿದು ಅವಲೋಕನ ಮಲ್ಪುನಾಯಿ ಪಿರ ಅರ್ಥಕುಲುಂಡೆಂಚ ಅಂಚ ಅರ್ಥ ಪನ್ಪುನ ಉಂತಾಯೆ ಆಂಡಲ ಒಂಜಿರಡ್ಡು ಕಡೆಟ ಅರ್ಥ ಪಂತೆ ಎಂದು ಕುಂಡಂತಾಯರ್ ಪಂಡಿರು. ಪೆರ್ಲಕ್ಕೆ ಹೋದಾಗ ಪೆರ್ಲ ಕೃಷ್ಣ ಭಟ್ರ ಮಗ ನಾನು ಮಾತಾಡ್ತೇನೆ ಅವರ ಹತ್ರ. ಅಲ್ಲಿ ಒಂದು ವಿಶೇಷ ಸಾಧನಾ ಪ್ರಶಸ್ತಿ ನನಗೆ ಕೊಟ್ಟರು. ನಾನು ಪೆರ್ಲಕ್ಕೆ ಹೋದದ್ದು. ಇವತ್ತು ಪೆರ್ಲ ಕೃಷ್ಣ ಭಟ್ರ ಪ್ರಶಸ್ತಿಯನ್ನು ರಾಜಾಂಗಣದಲ್ಲಿ ನಾನು ಪಡೀತಾ ಇದ್ದೇನೆ. ಅಂದರೆ ಒಂದು ರೀತಿಯ ಅವಿನಾಭಾವವಾದಂಥ ಸಂಬಂಧ ಹೀಗೆ ಅದು ಪ್ರಾಪ್ತಿಯಾಗಿದ್ದಿರಬೇಕು ಅಂತ ನಾನು ಭಾವಿಸ್ತೇನೆ. ಒಟ್ಟಿನ ಮೇಲೆ ಒಂದು ರಾಜಾಂಗಣ, ಶ್ರೀಕೃಷ್ಣ ಮಠ, ಅದರೊಂದಿಗೆ ಕೃಷ್ಣಾಪುರ ಮಠಾಧೀಶರು, ಕಲಾರಂಗ, ಈ 4 ಪ್ರತಿಷ್ಠಿತವಾದಂಥ ಒಂದು ಸಂಸ್ಥೆಗಳು ಮತ್ತು ಆದರ್ಶವನ್ನು ಹೇಳಬಹುದಾದಂಥ ಒಂದು ಸಂಘಟನೆಗಳು ಮಾಡಿದ ಸನ್ಮಾನ ಬಹಳ ಪ್ರೀತಿಯಿಂದ, ಅಷ್ಟೇ ಅಭಿಮಾನದಿಂದ ನಾನು ಇದನ್ನು ಸ್ವೀಕರಿಸಿದ್ದೇನೆ ಅಂತ ಹೇಳುವುದಕ್ಕೆ ಮತ್ತೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಹೊನ್ನಾವರದ ಕೃಷ್ಣಮೂರ್ತಿ ಶಿವಾನಿ, ಕಲಾರಂಗದ ಒತ್ತು ಗುರುಕಾರ್ಯರು SV ಭಟ್, ಜೊತೆ ಕಾರ್ಯಂತಿರು HN ಶೃಂಗೇಶ್ವರ ಪಾಲ್ದೆ ತುಂಡಿರು. ಕಾರ್ಯಂತಿರು ಮುರಳಿ ಕಡೆಕಾರ್ ಕಾರ್ಯಕ್ರಮ ಸುಧಾರ್ಥ ಕುರಿಯರು. ನಾಲಾಯಿ ಉಂಡು RSS ಬಗೆಟ್ ಒಟ್ರಾಸಿ ಪಾತೆರ್ನ ಸರಿ ಎತ್ತಂದು RSS ನಾಯಕರು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ರ ಪಂತೇರು ಕಲ್ಲಡ್ಕಡ ಅರ ಸುದ್ದಿ ಮಾಧ್ಯಮದ ಪ್ರಶ್ನೆಗಳಿಗೆ ಜವಾಬ್ ಕೊರದು ಪಾತಿರ್ದೇರು. RSS ಸಂಘಟನೆ ಬಗೆಟ್ ಕೀಳು ಭಾಷೆಡು ಪಾತಿರ್ನ ಬಗೆಟ್ ಕಲ್ಲಡ್ಕಡ ಸುದ್ದಿ ಮಾಧ್ಯಮಗಳಿಗೆ ಅಭಿಪ್ರಾಯ ತಿರಿಪದು RSS ನಾಯಕ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ರ ಪಾತಿರ್ದು ನಾಲಾಯಿ ಉಂಡು RSS ಬಗೆಟ್ ಒಟ್ರಾಸಿ ಪಾತೆರ್ನ ಸರಿಯತ್ತೆ ಕರಿನ 97 ವರ್ಷಲಿಡ್ದು ದೇಶಗಾದು ಬದುಕೊಂದು ಪುನಃ ಒಂಜಿ ಸಂಸ್ಥೆ ಪಂಡವು RSS ಒಂದತ ಬಗೆಟ್ ಪಾತಿರೇರೆ ಮೆಕ್ಲಡ ಎಂಚಿನ ಉಂಡು ನೈತಿಕತೆ ಎಂದು ಅರ್ಕೇಂಡಿರು. ಮಣ್ಣೇಣದ ಪಳ್ಳಿದ ಓದಂಟ ಬಗೆಟ್ ಮಾಧ್ಯಮದಕ್ಲು ಕೇಂಡಿನ ಪ್ರಶ್ನೆಗಳಿಗೆ ಜವಾಬ್ ಕೊರದು ಪ್ರಭಾಕರ ಭಟ್ರ ಪಾತಿರ್ದು ಮಣೇಲಿನ ಬುಡ್ದು ಕುರುಪನ ಪ್ರಶ್ನೆ ಇಜ್ಜಿ ಪಳ್ಳಿಡಿ ಹಿಂದೂ ಧಾರ್ಮಿಕ ಕೇಂದ್ರಗೂ ಸಂಬಂಧಪಟ್ಟನ ಸಾಕ್ಷಿಲಿ ತಿಕ್ಕು ನಡೆದವರ ಒಪ್ಪಂದ ಮಲ್ತೊಂದು ಅವಿನ ಹಿಂದೂಲೆಗೆ ಬುಡ್ದು ಕೊರಡು ಎಂಚಿನ ಪಾಕ ಕೇಂದ್ರలుండు ಮಾತಾ ಬುಡ್ದು ಕೊರಿಯರೆ ತಯಾರು ಪೊಡೊಂದು ಅರ್ಪಂಡೇರು. ದೇವಸ್ಥಾನ ಪಳ್ಳಿ ಇಂಗ್ರೇಜಿಗೆ ವ್ಯತ್ಯಾಸ ಉಂಡು. ಅವು ರಡ್ಡಿಲ ಪ್ರಾರ್ಥನಾ ಮಂದಿರಲು ಅವಿನ ಓಲು ಬುಡಡನ್ಲ ಮಲ್ಪೋಲಿ ದೇವಸ್ಥಾನಗಳಿಗೆ ಇತಿಹಾಸ ಒಪ್ಪು ನಡೆದವರ ಅವೇ ಜಾಗಡ್ ಕಟ್ಟೋಡ ಆತನೆಂದು ಕಲ್ಲಡ್ಕ ಪ್ರಭಾಕರ ಭಟ್ರ ಪಂಡೇರು. ಕಳೆದ 97 ವರ್ಷಗಳಿಂದ ದೇಶಕ್ಕೋಸ್ಕರ ಬದುಕುತ್ತಾ ಇರುವಂಥ ಏಕೈಕ ಒಂದು ಸಂಸ್ಥೆ
ಸೇವೆ ಕಣ್ಣ ಮುಂದೆ ಇಟ್ಟುಕೊಂಡು ಕೆಲಸ ಮಾಡ್ತಾ ಇರುವಂಥ ಸಂಘಟನೆ. ಕೋಟಿ ಕೋಟಿ ಜನಕ್ಕೆ ದೇಶಕ್ಕೋಸ್ಕರ ಬದುಕುವಂಥ ಚಿಂತನೆಯನ್ನು ಕೊಟ್ಟಂಥ ಒಂದು ಸಂಘಟನೆ. ಎಲ್ಲರೂ ನಾವು ಅನ್ಯಾಯ ಮಾಡಿದ್ದನ್ನು ಇವರು ಯಾರು ಗುರುತಿಸಬೇಕು. ಒಬ್ಬ CM ಇಬ್ರಾಹಿಂ ಇತ್ಲಾಗಿ ಹಾರಿದ್ದಾರೆ. ಅವರು ಒಂದು 10-25 ವರ್ಷಗಳ ಹಿಂದೆ 2 ವಿಮಾನಗಳು ಮುಸಲ್ಮಾನ್ ದೇಶಕ್ಕೆ ಸೇರಿದ ವಿಮಾನಗಳು ರಾಜಸ್ಥಾನದಲ್ಲಿ ಆಕಾಶದಲ್ಲಿ ಹೊರಟು ಬಿತ್ತು. ಇದ್ರೆ ನಿಮಗೇನು ಆಗ್ತದೆ ಗೊತ್ತಿಲ್ಲ. ಅದೆಲ್ಲ ಮುಸಲ್ಮಾನರ ಇದ್ದದ್ದು. ಮುಸಲ್ಮಾನರ ಹೆಣ್ಣು ಮಕ್ಕಳು ಭಾರಿ ದೊಡ್ಡ ಪ್ರಮಾಣದಲ್ಲಿದೆ. ಅವರ ಕುತ್ತಿಗೆಯಲ್ಲಿ ಇದರಲ್ಲೆಲ್ಲ ಭಾರಿ ಚಿನ್ನಾಭರಣ ಇತ್ತು. ತಕ್ಷಣ ಅಲ್ಲಿಗೆ ಹೋದದ್ದು RSS. ಹೋಗಿ ಆ ಶವಗಳನ್ನು ಯಾರಿಗೆ ಸಾಗಿಸಬೇಕು, ಆ ಚಿನ್ನಾಭರಣಗಳು ಯಾರಿಗೆ ಕೊಡಬೇಕು ಎಲ್ಲವನ್ನೂ ಮಾಡಿ. ಅದಾದ ಮೇಲೆ CM ಇಬ್ರಾಹಿಂ ಮೊದಲನೇ ಬಾರಿಗೆ ಒಂದು ರಿಯಾಕ್ಷನ್. ನಾನು ಇವತ್ತಿನವರೆಗೆ RSSನ್ನು ಬೇರೆ ಅಂತ ತಿಳ್ಕೊಂಡಿದ್ದೆ. ಆದರೆ ನಿಜವಾಗಿ RSS ಅವರು ಸಮಾಜ ಸೇವೆ ಮಾಡುವಂಥವರು, ಈ ರೀತಿಯ ಒಂದು ಕಾರ್ಯವನ್ನು ಅವರು ಮಾಡಿದ್ದಾರೆ ಅಂತ ಹೊಗಳಿ ಹೇಳಿದ್ರು ಆ ಸಂದರ್ಭ. ಆಗ ಅವರು ಮಂತ್ರಿ ಆಗಿದ್ರು. ಮಂತ್ರಿ ಆಗಿದ್ರು. ನಾನು ಹೇಳಿದೆ ಇದು ನಮ್ಮ RSSನ ಇತಿಹಾಸ ಇರುವಂಥದ್ದು. ಕುಡ್ಲದ ಕದ್ರಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಕಾಣಿಕೆ ಡಬ್ಬಿದ ಕಾಸಲಕ್ಕಾದಿருந்து ವ್ಯವಸ್ಥಾಪನಾ ಸಮಿತಿ ಸದಸ್ಯರು ನಿವೇದಿತಾ ಎನ್ ಶೆಟ್ಟಿಯರ್ನ ಮಿತ್ತಿತ್ತಿನ ಆರೋಪ ತನಿಖೆಡು ಸಾಬೀತು ಆವಂದೆ ಇತ್ತು ನಡೆದವರ ಆ ಕೇಸ್ದ ತನಿಖೆ ಮುಗಿಸಿದರು. ಕುಡ್ಲ ಕದ್ರದ ಶ್ರೀ ಮಂಜುನಾಥ ದೇವಸ್ಥಾನದ ಕಾಣಿಕೆ ಪನವು ಗೆಂಪುನಾಗ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ನಿವೇದಿತಾ ಎನ್ ಶೆಟ್ಟಿ ಕಾಸು ಕಂಡದೇರು ಪನ್ಪನ ಕೇಸಿನ ಜಿಲ್ಲಾಧಿಕಾರಿ ದೀನ ತನಿಖಾ ಕೂಟ ತನಿಖೆ ಮಲ್ತದಂಡ. ಕೇಸು ಸಾಬೀತಾವಂದೆ ಇತ್ತು ನಡೆದವರ ಕೇಸು ಮುಗಿದಿನಿಂದ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು AJ ಶೆಟ್ಟಿ ಪಂತೇರು. ಈ ಬಗೆಟ್ ಕದ್ರದ ದೇವಸ್ಥಾನೋಡು ನಡಪಾಯಿನ ಸಾರ್ವಜನಿಕ ಸಭೆಟ್ ಆರು ಪಾತೇರಿರು. ದೂರದ ಸತ್ಯ ಪಿದೈ ಬರಡು ಪನ್ಪನ ಉದ್ದೇಶಡು ತನಿಖೆ ನಡಪಾಯರೆ ಜಿಲ್ಲಾಧಿಕಾರಿಗೆ ಪ್ರಸ್ತಾವನೆ ಕೊರಿಯರೆ ಸಮಿತಿ ಸಭೆಟ್ ಮಾತೆರ್ನಲ ಒಪ್ಪಿಗೆದ ನಿರ್ಧಾರ ಮಲ್ತಿರ್ತದೆ. ತನಿಖೆದ ಕೂಟ ಮೇ 21ಕ್ಕೆ ದೇವಸ್ಥಾನಗೂ ಬನ್ನಗ ದೂರು ಕೊರ್ನಾರು ತೇಜಪಾಲ್ ಸುವರ್ಣ ವಿಚಾರಣೆಗೆ ಹಾಜಿರ ಆತಜೇರು. ಅಂಚಾದು ವ್ಯವಸ್ಥಾಪನಾ ಸಮಿತಿ ಗುರಿಕಾರೆ 8 ಜನ ಸದಸ್ಯರು ಬುಕ್ಕ ಸಾರ್ವಜನಿಕರನ ಅಭಿಪ್ರಾಯದ ಹೊಂದುಂಡು. CCTV ಡಬ್ಬಿಡ್ದು ಕಾಸಲಕ್ಕವನಿನ ಅಂದದ ಮಲ್ಪೆರ ಸಾಧ್ಯ ಆವಂದೆ ಕಂಡದ್ನ ಸಾಬೀತ ಆತಜಿ. ಅಕ್ಲೇಡ್ದು ಸಾಕ್ಷಿ ಬುಕ್ಕ ದಾಖಲೆ ತುನಿಯರೆ ಸಾಧ್ಯ ಆತಿಜಿ ಪನ್ಪನ ತೀರ್ಮಾನಗೂ ಬತ್ತದು. ದೇವಸ್ಥಾನಡು ಇಂಚಿನ ಕೆಪ್ಪು ಗುಪ್ಪುಲೆಗೆ ಇಡೆ ಕೊರಂದಿನಂಚ ಸರಿಯಾಯಿನ ರೀತಿ ಕಾರ್ಯ ಮಲ್ಪೆರೆ ನಿರ್ದೇಶನ ಕುರ್ತುನುವುದು AJ ಶೆಟ್ಟಿ ಪಂಡೇರು. ಈ ಪೊರ್ತುಡು ದೇವಸ್ಥಾನದ ಪಾಕಭಕ್ತರು ಆಡಳಿತ ಸಮಿತಿ ಸದಸ್ಯರಿಗೆ ಜೋರು ಮಲ್ತನ ಪ್ರಸಂಗಲ ನಡತಂಡು. ಬೊಕ್ಕ ನನ್ನ ಮಿತ್ತಿ ಇಂಚಿನ ಮಾತನಾಡಪೆರ ಬಲ್ಲಿಂದು ಒತ್ತಾಯ ಮಲ್ತೇರು. ಪ್ರಧಾನ ಪೂಜೆ ಮಲ್ಪನ ರಾಘವೇಂದ್ರ ಅಡಿಗ, ವ್ಯವಸ್ಥಾಪನಾ ಸಮಿತಿ ಸದಸ್ಯರು K ದೇವದಾಸ್ ಕುಮಾರ್, ನಾರಾಯಣ ಕೋಟ್ಯನ್, ದೂರು ಇತ್ತಿನ ನಿವೇದಿತ ಎನ್ ಶೆಟ್ಟಿ, ಪ್ರಭಾರ ಆಡಳಿತಾಧಿಕಾರಿ ಜಗದೀಶ್ ಸಭೆಟಿತ್ತೇರು. ಆ ಕ್ಲಿಪ್ಪಿಂಗ್ ಅನ್ನು ನಾನು ಹೇಳುದು ನಿವೇದಿತಕ್ಕನ ಮೇಲೆ ನನಗೆ ವೈಯಕ್ತಿಕ ಹಾಗೆ ಇಲ್ಲ. ಅವರೊಟ್ಟಿಗೆ ನಾನು ಇದ್ದವಳು, ಅವ್ರು ನನ್ನ ಗುರುಗಳಾಗಿ ಇದ್ದವರು. ಯಾರಾದ್ರೂ ಒಂದು ಆರೋಪ ಮಾಡಿದ್ರೆ ಆ ಆರೋಪ ಸರಿಯಾ ತಪ್ಪ ಅಂತ ತೋರಿಸಿಕೊಡ್ಬೇಕು. ಇಲ್ಲಿ ಶಿವನ ಸಾನ್ನಿಧ್ಯದಲ್ಲಿ ಈ ಒಂದು ಆಪಾದನೆ ಬರುವಾಗ ನಾವು ದೇವರ ಸಾನ್ನಿಧ್ಯದಲ್ಲಿ ಆಪಾದನೆ ಆಗುವುದು ತಪ್ಪ ಸರಿ ಅಂತ ನೋಡ್ಬೇಕು. ಶಿವನ ಮುಂದೆ ಡ್ರಾಮಾ ಬೇಡ. ನಾನು ಹೇಳೋದು ಪಾಪದವರು ದೇವಸ್ಥಾನಕ್ಕೆ, ಶಿವನ ದೇವಸ್ಥಾನಕ್ಕೆ ಬಂದ್ರೆ 1 ರೂಪಾಯಿ ಕೆಳಗೆ ಇದ್ರು ಆ ತಾಯಿ ಹೋಗಿ ಕೊಂಡೋಗುದು, ಅದನ್ನು ಡಬ್ಬಕ್ಕೆ ಹಾಕುದು. ನಾನು ಆ ಕ್ಲಿಪ್ಪಿಂಗ್ ಉಂಟು, ಸಾರ್ವಜನಿಕವಾಗಿ ಆ ಕ್ಲಿಪ್ಪಿಂಗ್ ಅನ್ನು ತೋರಿಸಿ, ನಿಮ್ಮ ಹತ್ರ ಉಂಟು, ಸರಿಯಾ ತಪ್ಪಂತ ಎಲ್ಲ ವಿಮರ್ಶೆ ಮಾಡ್ತೇವೆ. 4 ಜನ ಅಧಿಕಾರಿಗಳು ಬಂದು ರಿಪೋರ್ಟ್ ಕೊಡ್ಲಿಕ್ಕೆ ಅವರ ಮನೆಯಲ್ಲ ಅದು. ಟ್ರಸ್ಟ್ ಸಿಲೆಕ್ಷನ್ ಮಾಡುವಾಗ, ಸಾರ್ವಜನಿಕರದಾದ ಕಾರಣ ಟ್ರಸ್ಟ್ ಸಿಲೆಕ್ಷನ್ ಮಾಡುವಾಗ ಒಳ್ಳೆಯ ವ್ಯಕ್ತಿಗಳನ್ನು ಸಿಲೆಕ್ಟ್ ಮಾಡಿ. ನಮಗೆ ಅಲ್ಲಿ ಕದಿಯುವವರು ಬೇಡ, ಸುಮ್ನೆ ವಿಡಿಯೋ ರೆಕಾರ್ಡ್ ಮಾಡಿ ಅಪವಾದ ಹೊರಿಸುವವರು ಬೇಡ. ಇಲ್ಲಿ ಅವರು ತೆಗ್ದಿದ್ದಾರೆ ಅಂತ ಹೇಳ್ತಿಲ್ಲ. ಕಳ್ಳತನ ಮಾಡುವವರು ಟ್ರಸ್ಟಿಗೆ ನಮ್ದು ಬರಬಾರ್ದು, ದೇವರದು. ಪ್ಲಸ್ ಕಳ್ಳತನ ಮಾಡದೆ ಸುಮ್ನೆ ಅಪವಾದ ಹಾಕುವವರು ಕೂಡ ಟ್ರಸ್ಟಿಗೆ ಇರಬಾರ್ದು. ಯಾಕಂತೇಳಿ ನಾಳೆ ನಾವೀಗ ಉಳಿದವರ ಎದುರು ನಾವು ಶೇಮ್ ಆಗುವಾಗೆ ಆಗಿದೆ. ನಿಮ್ಮ ದೇವಸ್ಥಾನದಲ್ಲಿ ಈ ರೀತಿ ಆಗ್ತಿದೆ ಅಲ್ಲ. ನಮ್ಮ ಟ್ರಸ್ಟಿಯನ್ನು ಯಾರನ್ನಾಗಲಿ ಒಂದು ಅಪವಾದ ಸ್ಥಾನದಲ್ಲಿ ಇರಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಆದ ಕಾರಣ ನಾವೊಂದು ಸಣ್ಣ ಇದು ಪ್ರೆಸ್ ರಿಪೋರ್ಟ್ ನಾವು ಕರ್ತೇವೆ. ಯಾಕಂದರೆ ಊರಿನವರಿಗೆ ಗೊತ್ತಾಗಬೇಕು, ಪರವೂರಿನವರಿಗೆ ಗೊತ್ತಾಗಬೇಕು, ಈ ಒಂದು ದೇವಸ್ಥಾನದಲ್ಲಿ ಇಂಥ ಒಂದು ಕಳ್ಳತನ ಆಗಿದೆ, ಇಂಥ ಒಂದು ಅಪವಾದ ಆಗಿದೆ ಎಂದು ಯಾರು ಎನಿಸಬಾರ್ದು. ಅದಕ್ಕಾಗಿ ನಾವು ಇಂಥ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇನ್ನು ಮುಂದೆ ಯಾರು ಸಹ ಇದಕ್ಕೆ ಅಪವಾದ ಮಾಡಿಸಬಾರದು. ಒಳ್ಳೆಯ ದೇವಸ್ಥಾನ, ಒಳ್ಳೆಯ ಪ್ರಸಿದ್ಧ ದೇವಸ್ಥಾನ, ಒಳ್ಳೆ ಜನರಿಗೆ ಒಂದು ದೇವರನ್ನು ಆಶೀರ್ವಾದ ಕೊಡುವಂಥ ದೇವಸ್ಥಾನ. ಅಂಥ ದೇವಸ್ಥಾನದಲ್ಲಿ ಅಪವಾದ ಬರಬಾರ್ದು. ಎಲ್ಲರೂ ಒಂದೇ ರೀತಿಯಲ್ಲಿ ನಡೆದುಕೊಳ್ಬೇಕು. ಹಾಗೆ ಒಬ್ಬರನ್ನ ಅಪರಾಧ ಮಾಡಿದರೆ ಅದು ಒಳ್ಳೆಯ ಸಹ ಆಗೋದಿಲ್ಲ. ಇಲ್ಲಿ ನಾವು ಯಾವ ವಸ್ತುವನ್ನು ಕದಿಯಬಾರದು, ಅದು ಒಳ್ಳೆಯದಲ್ಲ.
ಒಬ್ಬರಿಗೆ ಕಂಪ್ಲೇಂಟ್ ಮಾಡೋದು ಸಹ ಒಳ್ಳೆಯದಲ್ಲ. ಅದು ದೇವರದು ನೋಡ್ತಾರೆ, ಯಾಕಂದರೆ ಯಾರು ಅಂಥ ಕೆಲಸ ಮಾಡೋದಿಲ್ಲ. ಎಲ್ಲ ಊರಿನ ಜನರ ಹಣವನ್ನು ಯಾರಿಗೆ ಬೇಕು ಅದು ಅಂಥ ಕೆಲಸ ಯಾರು ಮಾಡೋದಿಲ್ಲ. ಅದು ಪ್ರೂಫ್ಸ್ ಆಗಿದೆ. ಆದ ಕಾರಣ ಇಂಥ ಒಂದು ಇದನ್ನು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ನಮ್ಮ ಬರವುದ ಅಡಿಪಾಯ ಗಟ್ಟಿ ಇಜ್ಜಂದ ಇತ್ತಿನ ನಿಕ್ಲಿ ಏತು ಕಲ್ತನದ ಪ್ರಯೋಜನ ಇಜ್ಜಿಂದು ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ದುಂಬದ ಗುರುಕಾರ್ಯರು ಡಾಕ್ಟರ್ BG ಸುವರ್ಣೇರು ಜೋಕ್ಲೆ ಪಂತೇರು ಕುಡ್ಲದ ಅಶೋಕನಗರ ಶಾಲೆಡ್ ದಂಬೇಲ್ ಫ್ರೆಂಡ್ಸ್ ಶೇಡಿ ಗುರಿತ ಧರ್ಮಗೂ ಬೂಕುಬಟನ ಕಾರ್ಯಕ್ರಮಟು ಗುರುಕಾರ್ಮ ವಹಿಸಿದ ಅರ್ಪಾತೀರಿಯರು. ಕುಡ್ಲದ ದಂಬೇಲ್ ಫ್ರೆಂಡ್ಸ್ ಶೇಡಿಗುರಿ ಉಂದತ ನಿರಟಿ 22ನೇ ವರ್ಷದ ಧರ್ಮದ ಬೂಕುಪಟನ ಕಾರ್ಯಕ್ರಮ ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ದುಂಬುದ ಗುರುಕಾರ್ಯರು ಡಾಕ್ಟರ್ BG ಸುವರ್ಣೇರ್ನ ಗುರುಕಾರ್ಮೇಡ್ ನಡತಂಡು. ಅಶೋಕನಗರ ಶಾಲೆಡ್ ನಡತ್ನ ಕಾರ್ಯಕ್ರಮಟು ಶಾಲೆದ ಜೋಕ್ಲೆಗೆ ಬಿನ್ನಿರ್ನ ಒಟ್ಟು ಸಿರಿಗೆಡು ಬೂಕ್ಲೇನು ಪಟ್ಟದು ಅಕ್ಲಿನ ನನದ ಬರವುಗೆ ಡೆಪ್ ಬೈಕೆರು. ಡಾಕ್ಟರ್ BG ಸುವರ್ಣೇರ್ ಗುರುಕಾರ್ಮೆದ ಪಾತ್ರ ಪಂಡದು ನಮ್ಮ ಬರವುದ ಅಡಿಪಾಯ ಗಟ್ಟಿ ಇಜ್ಜಂದ ಇತ್ತಂಡ ನಿಕ್ಲಿ ಏತು ಕಲ್ತಂಡಲ ಪ್ರಯೋಜನ ಇಜ್ಜಿ ಅಂಚಾದ ಬಡವೀರ ಜೋಕ್ಲಿ ಕರಿನ 22 ವರ್ಷಲಿಡ್ದು ದಂಬೇಲ್ ಫ್ರೆಂಡ್ಸ್ ಸಂಸ್ಥೆ ಜೋಕ್ಲಿಗೆ ಬೂಕ್ಲಿನ್ ಕೊರೊಂದುಂಡು. ಭಾರಿ ಕಷ್ಟ ಬತ್ತದ ಕಲ್ತನಕ್ಲು ಅವಿನ ಮರಪಂದೆ ಬೇಲೆ ತಿಕ್ಕಿ ಬೊಕ್ಕ ಬಾಕಿದಕ್ಲಿಗೆ ತನ್ನಡ್ದ ಆಯ್ನ ಅಂತ ಸಹಾಯ ಮಲ್ಕೊಡೊಂದು ಪಂಡಿರು. ಎಲ್ಲ ಟೀಚರ್ಗಳು ಹಾಗೆ ಮುಖಬದ್ಧರ ಇದರಲ್ಲಿ ನಿಮಗೆ ಅಡಿಪಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ನೀವು SP-ಗಳಾಗ್ಬೋದು, DC-ಗಳಾಗ್ಬೋದು, ದೊಡ್ಡ ವಕೀಲರಾಗ್ಬೋದು, ದೊಡ್ಡ ಆಗ್ಬೋದು, ಅಲ್ಲ ಇದು ನೀವು ದೊಡ್ಡ ಉದ್ಯಮಿ ಆಗ್ಬೋದು. ಆದರೆ ಅಡಿಪಾಯ ಕರೆಕ್ಟಾಗಿರಬೇಕು. ಒಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾರೆ, 33-24 ಬಿಲ್ಡಿಂಗ್ ಕಟ್ತಾರೆ, ಆಗ ಅಡಿಪಾಯ ಗಟ್ಟಿಲ್ಲದ್ರೆ ಅದು ಕೆಳಗೆ ಬೀಳ್ತದೆ. ಹಾಗೆ ನಿಮಗೆ ಅಡಿಪಾಯ ಹಾಕುವಂಥ ಈ ಅಶೋಕನಗರ ಶಾಲೆಯ ಟೀಚರ್ಗಳಿಗೂ ಹಾಗೆ ಮುಖ್ಯೋಪಾಧ್ಯಾಯರಿಗೂ ಹಾಗೆ ಈಗ ಇಂಥ ಸಂಘ ಸಂಸ್ಥೆಯವರು ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ. ದುಂಬುದ ಪಾಲಿಕೆ ಸದಸ್ಯರು ಪದ್ಮನಾಭ ಅಮೀನ್, ಶಾಲೆದ ಹೆಡ್ ಮಾಸ್ಟರ್ KG ಪಾಟೀಲ್, ಸಂಘದ ಗುರುಕಾರ್ಯರು ಆನಂದ ದೇವಾಡಿಗ ಬೊಕ್ಕ ಸಂಘದ ಸದಸ್ಯರು ಮಾತ ಪಾಲ್ದೆ ತೊಂಡಿರು. ಚಿಟ್ಟೆಪಿಲಿ ಕಾಡಪಂಜಿ ಬೊಕ್ಕ ಬೇತೆ ಬೇತೆ ಮುರುಗೋಲು ಕಾಡ ಬುಡ್ದು ಇತ್ತಿತ್ತೆ ನಾಡಗ್ ಜತ್ತೊಂದುಲ್ಲ ಇತ್ತೆ ಕಾಡೇರ್ಲು ತೋಜುವ ಅಂಗಾರೆ ಕುಡ್ಲ ಮರೋಳಿದ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಡಾವಣೆ ಕೈತಲು ರಡ್ಡ್ ಕಾಡೇರು ಕಾಟಿ ತೋಜಿದೆ. ಚಿಟ್ಟೆಪಿಲಿ ಕಾಡಪಂಜರು ಇಂಚ ಕಾಡುಡು ಉಪ್ಪೊಡೈನ ಮುರುಗುರು ನಾಡಗು ಜಪ್ಪುನ ಇತ್ತೆತ್ತೆ ಸಾಮಾನ್ಯ ಸಂಗತಿ ಅವೊಂದುಂಡು. ಇತ್ತೆ ಕಾಡೇರುಕುಳು ಸತ ಕಾಡಿಡ್ದು ಊರುಗು ಜತ್ತೊಂದುಲ್ಲ. ಕುಡ್ಲ ಪಡಿಲ್ ಮರೋಳಿದ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಡಾವಣೆದ ಕೆನಾರ ಸ್ಪ್ರಿಂಗ್ ಕೈತಲು ರಡ್ಡ್ ಕಾಡೇರುಕುಳು ತೋಜಿದ. ಮಾರ್ಗಭರಿತ ಪುದೇಳ್ದು ರಡ್ಡ್ ಜೋಡಿ ಎರುಕುಳು ಅಂಚಿಂಚಿ ಪೋಪನ ತೋಜಿದಿತ್ತದು ಒಂದೇನು ತೂಯಿನ ಊರ್ದಾಕ್ಲು ಪೋಡಿದು ಬೋತೇರು. ಊರ್ದವರು ಈ ವಿಡಿಯೋ ಮಲ್ತದ ಇತ್ತೆ ಅವು ಭಾರಿ ಸುದ್ದಿ ಆತಂಡು. ಸುಲ್ಲಮಲೆ ಸುರಂಗ ಸೀರ್ಥ ಉರಿಪಾಲೆ ಪ್ರತಿಭಟನೆಡೆ ಕಾರಿಂಜ ಕ್ಷೇತ್ರ ಸಂರಕ್ಷಣಾ ಪೊರಂಬಾಟಗೂ ತಮಾಸು ಮಲ್ತದೇನದು ದೂರ್ದು ಕಾರಿಂಜದ ಹೋರಾಟ ಸಮಿತಿದಾಗಲು ದೇವೇರಡ ಪ್ರಾರ್ಥನೆ ನಡಪಾಯಿನ ಬಗೆಟ್ ವಿಡಿಯೋ ಸುದ್ದಿ ಆತಂಡು. ಬಂಟ್ವಾಳ ತಾಲೂಕದ ಸುಲ್ಲಮಲೆ ಸುರಂಗ ತೀರ್ಥ ಉರಿಪಾಲಿ ಪ್ರತಿಭಟನೆಡೆ ಕಾರಿಂಜ ಕ್ಷೇತ್ರ ಸಂರಕ್ಷಣೆ ಪೊರಂಬಾಟಗೂ ತಮಾಸ ಮಲ್ತಿದ್ದ ಎಂಕ್ಲಿನ ಮನಸ್ಸಿಗೆ ಭಾರಿ ಬೇಜಾರು ಉಂಡು ಮಲ್ತದಂಡು ಅಂಜದು ಶಿವದೇವೇರಿ ಅಕ್ಲಿಗೆ ಶಿಕ್ಷೆ ಕೊರಡೊಂದು ಕಾರಿಂಜದ ಹೋರಾಟ ಸಮಿತಿದಾಗಲು ದೇವೇರಿಗೆ ಪ್ರಾರ್ಥನೆ ಮಲ್ತನ ಬಗೆಟ್ ವಿಡಿಯೋ ಸುದ್ದಿ ಆತಂಡು. ಇಂಚಿಪ ಸುಲ್ಲಮಲೆ ಗುಹತೀರ್ಥ ಉಳಿಸಿ ಪನ್ಪನ ಉದ್ದೇಶದಿ ಒಂದು ಅನಂತಾಡಿ ಗ್ರಾಮ ಪಂಚಾಯತ್ ಸುತ್ತುಡು ಕಲ್ಲದ ಕೋರೆಗೆ ಎದುರಾದ ಪ್ರತಿಭಟನೆ ನಡಪಾದಿತ್ತೇರು. ಈ ಪ್ರತಿಭಟನೆಡು ಕಾರಿಂಜ ದೇವಸ್ಥಾನ ಉಳಿಸಿ ಹೋರಾಟ ಸಮಿತಿಗೆ ತಮಾಸ ಮಲ್ತೈತದೆ ಒಂದು ಮನಸ್ಸಿಗೆ ಭಾರಿ ಬೇಜಾರಾತಂಡು. ಒಂದಕ್ಕದು ಶಿವ ಈರೇ ಶಿಕ್ಷೆ ಕೊರ್ಲೆಂದು ಹಿಂದೂ ಜಾಗರಣ ವೇದಿಕೆ ಬೊಕ್ಕ ಕಾರಿಂಜ ಕ್ಷೇತ್ರ ಸಂರಕ್ಷಣಾ ಸಮಿತಿ ಬಂಟ್ವಾಳ ಕಾರಿಂಜ ಕ್ಷೇತ್ರಗಳು ಸಾಮೂಹಿಕ ಪ್ರಾರ್ಥನೆ ನಡಪಾದಂಡು. ಹಿಂದೂ ಜಾಗರಣ ವೇದಿಕೆದ ಪ್ರಾಂತ್ಯ ಜಿಲ್ಲೆ ತಾಲೂಕು ಬೊಕ್ಕ ಗ್ರಾಮದ ಕಾರ್ಯಕರ್ತರು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಬೊಕ್ಕ ಸದಸ್ಯರು ಪ್ರಾರ್ಥನೆಡು ಪಾಲ್ದೆ ತೊಂಡಿರು. ಸಂಘಟನೆ ಅಪಹಾಸ್ಯ ಮಲ್ಪನೆ ಹೋರಾಟನ ಅಪಮಹಾಸ್ಯ ಮಲ್ಪನಂಚಿನ ವಿಕೃತದ ಕಡೆ ಕಾಗ್ಲಪ್ಪ ಒಂದುಲಿರಿ ಅಂಚಾದು ಐನೆಂಕ್ಲ ಅವೇ ರೀತಿ ಉತ್ತರ ಎಂಕ್ಲ ಕುರಿಯ ಸಾಧ್ಯ ಉಂಡು ಅಂಡ ದೇವರನ್ನ ಎದುರುಡು ಎಂಕ್ಲ ದಾಳ ಹತ್ತು ಮಲ್ಪನಂಚಿನ ನೆಲೆಟ್ಟು ಐಕ್ ಪಾರ್ವತಿ ಪರಮೇಶ್ವರರೇ ಸರಿಯಾನಿಂಚಿನ ಶಾಸ್ತಿ ಮಲ್ಪಡಕ್ಲಿ ಸರಿಯಾನಿಂಚಿನ ಉತ್ತರ ಕೊರೋಡು ಪಾರ್ವತಿ ಪರಮೇಶ್ವರರನ್ನ ಕಾರಮದೇಲಿಗೆ ಬತ್ತದಕ್ಲ ಕ್ಷಮಾಪಣೆ ಕೇವಲ ಎಟ್ಲ ಅಕ್ಲಿಗೆ ಅಕ್ಲ ಮಲ್ಪನಂಚಿನ ಕೆಲಸಗೂ ಸರಿಯಾನಿಂಚಿನ ಶಿಕ್ಷತೆಗೊಂದು ಪೋಡು ಮಲ್ಪನಂಚಿನ ನೆಲೆಟ್ಟು ದೇವರೇ ಅಪ್ಪೆ ಪಾರ್ವತಿ ದೇವಿ ಆ ಜಗದೀಶ್ವರ ಆಯನಂಚಿನ ಪರಮೇಶ್ವರಿ ಆ ಭಗವಂತೆ ಆ ಎಂಕ್ಲ ಹೋರಾಟನು ಸಮಾಜದ ರಾಷ್ಟ್ರ ಕ್ಷೇತ್ರದ ರಕ್ಷಣೆಗಾತ್ರ ಮಲ್ತನ ಹೋರಾಟನು ಅಪಹಾಸ್ಯ ಮಲ್ತನಂಚಿನ ಆ ವ್ಯಕ್ತಿಗಳಿಗೆ ಆ ಸಂಘಟನೆಗಳಿಗೆ
ಸರಿಯಾನಿಂಚಿನ ಶಾಸ್ತಿ ಮಲ್ಪೊಡು ಇಂಕಲ ಭಕ್ತಿಪೂರ್ವಕವಾದ ಪ್ರಾರ್ಥನೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಕುರುಪುನ ಪದ್ಯಾಣ ಗೋಪಾಲಕೃಷ್ಣ ಪ್ರಶಸ್ತಿ ಈ ಸರ್ತಿ ಹೊಸದಿಗಂತ ಪೇಪರ್ದ ವರದಿಗಾರೆ ಮಿಥುನ್ ಕೊಡೆತೂರುಗೂ ಸಂದಿದೆ. ಮಿಥುನೇರ್ನ ಈಗ ಕೈಮಗ್ಗಗಳತ್ತ ಪದವೀಧರರ ಚಿತ್ತ ಸೀರೆಗಳಲ್ಲಿ ನೇಕಾರರ ಚಿತ್ರ ಪಂಪನ ಗ್ರಾಮೀಣ ವರದಿ ಪ್ರಶಸ್ತಿ ಗೆದ್ದಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನೆಲೆಟ್ಟು ಕುರುಪುನ ಪ್ರತಿಷ್ಠಿತ ಪದ್ಯಾಣ ಗೋಪಾಲಕೃಷ್ಣ ಪ್ರಶಸ್ತಿಗೆ ಹೊಸದಿಗಂತ ಕನ್ನಡ ಪೇಪರ್ದ ವರದಿಗಾರರು ಮಿಥುನ್ ಕೊಡೆತೂರು ಗೆದ್ದಿದ್ದಾರೆ. ಈಗ ಕೈಮಗ್ಗಗಳತ್ತ ಪದವೀಧರರ ಚಿತ್ತ ಸೀರೆಗಳಲ್ಲಿ ನೇಕಾರರ ಚಿತ್ರ ಈ ಬಗೆಟ್ ಬರವು 2021 ಜುಲೈ 22 ಹೊಸದಿಗಂತ ಪೇಪರ್ಡ ಅಚ್ಚಾದಿತಂಡು. ಹಿರಿಯ ವಾರ್ತಾವಾಣಿ ಆನಂದ ಶೆಟ್ಟಿ, ಪತ್ರಿಕೋದ್ಯಮ ಉಪನ್ಯಾಸಕಿ ಸ್ಮಿತಾ ಶೆಣಿ, ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜಿನ ಪತ್ರಿಕೋದ್ಯಮ ಉಪನ್ಯಾಸಕರು ಗುರುಪ್ರಸಾದ್ ಟಿ ಎನ್, ಮುಗುಳಿತ್ತನ ಅಜಪು ಸಮಿತಿ ಮಿಥುನ್ ಕೊಡೆತೂರು ಬರೆಯಿನ ವರದಿನ ಪ್ರಶಸ್ತಿಗೆ ಅಜತದಂಡು. 10,001 ರೂಪಾಯಿ ಪ್ರಶಸ್ತಿ ಫಲಕ ಬೊಕ ನೆಂಪುದ ಕಾಣಿಕೆ ಪ್ರಶಸ್ತಿ ಉಂಡು. ಮಿಥುನ್ ಕೊಡೆತೂರು ಹೊಸದಿಗಂತ ಪೇಪರ್ಡ್ 23 ವರ್ಷ ಸುದ್ದಿ ಒಟ್ಟು ಮಲ್ಪುನಾರಾದು, ಹಾಯ್ ಬೆಂಗಳೂರು ಪೇಪರ್ಡ್ 13 ವರ್ಷ ವರದಿಗಾರರಾದು, ಅನಂತ ಪ್ರಕಾಶ ಪತ್ರಿಕೆದ ಒತ್ತು ಸಂಪಾದಕರಾದ ಕಾರ್ಯ ಮಲ್ತದಿರು. ಮನುಷ್ಯತ್ವದ ಸಾಮಾಜಿಕ ಕಾಳಜಿದ ಬೊಕ್ಕ ತನಿಖೆ ವರದಿ ಮಲ್ತೊಂದು ಮಿಥುನ್ ಕೊಡೆತೂರು ಗ್ರಾಮೀಣ ಪ್ರದೇಶಡು ಅಭಿವೃದ್ಧಿ ಪತ್ರಿಕೋದ್ಯಮದ ವರದಿಗಾರರಾದುಲ್ಲೇರು. ಇತ್ತೆ ಕುಡೂರ ಮುಖ್ಯಾಂಶಗಳು. ದಲಿತರನ ಮಿತ್ತು ನಡಪುನ ದೌರ್ಜನ್ಯಗೂ ವಿರೋಧ ತೋಜಾದು ವಿಟ್ಲನಾಡ ಕಚೇರಿ ಎದುರು ಜಿಲ್ಲಾ ದಲಿತ ಸೇವಾ ಸಮಿತಿಯ ಪ್ರತಿಭಟನೆ. 8ನ ಜವನೇರನ್ನು ಜೈಲು ಕಡಪುಡ್ನ ಹಿಂದೂ ಸಂಘಟನೆಲು ಎಂಗ್ಲೆ ಬೊಡ್ಜಿ ಸೇಸಪ್ಪ ಬೆದ್ರಕಾಡು. ಬಿಕರ್ಣ ಕಟ್ಟೆಡು ಸ್ಕೂಟರ್ ಏಡ್ತದೆ ಪೆಟ್ಟೈನ ಧೀರಜ್ನ ಮೆದುಳು ಕಾರ್ಯ ಉಂತಾಯಿ ನಡೆದವರ ಅಂಗಾಂಗ ದಾನ ಮಲ್ಪರೆ ಇಲ್ಲದಕ್ಕಿನ ನಿರ್ಧಾರ. ಉಡಿಪು ಕಲಾರಂಗದ ಉತ್ತರ ರಾಮಾಯಣ ತಾಳಮದ್ದಲಿ ಸಪ್ತಾಹ ಮುಗಿತಲ. ಕೆಎಲ್ ಕುಂಡಂತಾಯ ಬೊಕ್ಕ ಕರೆದು ಪೋಯಿನ ಎಸ್ಎಂ ಹೆಗಡೆ ಮುಡಾರ್ಯನ ಕುಟುಂಬವು ಸಾಧಕರ್ನ ನೆಂಪುದ ಕಲಾರಂಗ ಪ್ರಶಸ್ತಿದ ಮರ್ಯಾದೆ. ಕುಡ್ಲದ ದಂಬೇರ್ ಫ್ರೆಂಚ್ ಶೇಡಿ ಗುರಿತ ನಿಲೆಟ್ ಅಶೋಕನಗರ ಶಾಲೆಡು 22ನೇ ವರ್ಷದ ಬೂಕುಪಟುನ ಲೇಸು. ನಮ್ಮ ಬರವುದ ಅಡಿಪಾಯ ಗಟ್ಟಿ ಇಜ್ಜಂದ ಇತ್ತಂಡ ಏತು ಬರವು ಕಲ್ತಂಡಲ ಪ್ರಯೋಜನ ಇಜ್ಜಿ ಡಾಕ್ಟರ್ ಬಿಜಿ ಸುವರ್ಣ. ಇಡೀಗಿನಿಂತ ನಮ್ಮ ಕುಡ್ಲಾದೋಳು ವಾರ್ತೆಯನ್ನು ಮುಗಿಂಡು ನಾನು ಲಾತು ಸುದ್ದಿ ಬಕ್ಕ ಮನೋರಂಜನೆಗಾದ ತೂವೊಂದಿಪ್ಲೆ ನಮ್ಮ ಕುಡ್ಲ 24/7 ಸೊನ್ಮೇಲೆ.